ಸಂಪುಟ ವಿಸ್ತರಣೆ ಮುಖ್ಯಮಂತ್ರಿಯವರ ವಿಮೋಚನೆಗೆ ಬಿಟ್ಟಿದ್ದು ಅವರೇ ಎಲ್ಲ ತೀರ್ಮಾನ ತೆಗೆದುಕೊಳ್ಳುತ್ತಾರೆ. ಅವರು ಅನುಭವಿಗಳು ಎಲ್ಲವನ್ನ ಗಮನಿಸುತ್ತಾರೆ. ಸಮಚಿತ್ತ ಸಮಭಾವದಿಂದ ರಾಜ್ಯದ ಹಿತದೃಷ್ಟಿಯಿಂದ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಭಾಗದಿಂದ ಇಂದು ಆಯೋಜಿಸಿದ್ದ ಪ್ರಶಿಕ್ಷಣ ಕಾರ್ಯಾಗಾರ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಇವರು ಸಂಪತ್ ರಾಜ್ ಮನೆಯಲ್ಲೇ ಇರುವುದಾಗಿ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ದಾರೆ. ಅವರಿಗೆ ನೈತಿಕತೆ ಇದ್ರೆ ಸಂಪತ್ ರಾಜ್ ಸರೆಂಡರ್ ಆಗುವಂತೆ ಹೇಳಬೇಕಿತ್ತು. ಆದರೆ ಆತ ಆರೋಪಿ ತಪ್ಪಿತಸ್ಥ ಎಂಬುದಾಗಿ ಅಲ್ಲ, ಅದರಲ್ಲಿ ಪೂರ್ತಿಯಾಗಿ ಕಾಂಗ್ರೆಸ್ ಕೈವಾಡ ಇದೆ. ಸಂಪತ್ ರಾಜ್ ಬಂಧನವಾಗಲೇಬೇಕು, ಅವರನ್ನ ಒಪ್ಪಿಸುವ ಕೆಲಸ ಕಾಂಗ್ರೆಸ್ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಅಖಂಡ ಶ್ರೀನಿವಾಸ ಮೂರ್ತಿ ಮನೆ ದಾಳಿ ಆಗಿರ್ತಕ್ಕಂಥ ಘಟನೆಯಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿಯೇ ಸಂಪತ್ ರಾಜ್ ಮೇಲೆ ದೂರು ಕೊಟ್ಟಿದ್ದಾರೆ. ಪೊಲೀಸ್ ತನಿಖೆಯಲ್ಲಿ ಸಂಪೂರ್ಣವಾಗಿ ಸಂಪತ್ ರಾಜ್ನ ಕೈವಾಡಗಳು ಬಹಿರಂಗ ಆಗಿದೆ. ಆನಂತರ ಸಂಪತ್ ರಾಜ್ ನಾಪತ್ತೆ ಆಗಿದ್ದಾರೆ. ವೈದ್ಯಕೀಯ ಚಿಕಿತ್ಸೆ ಪಡಿಬೇಕು ಅಂತ ಹೇಳುವ ನೆವಗಳನ್ನಿಟ್ಟು ಆಸ್ಪತ್ರೆ ದಾಖಲಾತಿಯಾಗಿ ಆಸ್ಪತ್ರೆಯಿಂದ ಪರಾರಿಯಾಗಿದ್ದಾರೆ. ಆ ನಂತರ ಈ ಘಟನೆಯಲ್ಲಿ ಯಾಕೆ ಕಾಂಗ್ರೆಸ್ ಉತ್ತರ ಕೊಡಬೇಕು ಹೇಳಿದ್ರೆ, ಕಾಂಗ್ರೆಸ್ನ ಅಧ್ಯಕ್ಷರು ಹೇಳಿದ್ರು ಅವರು ಮನೆಯಲ್ಲೇ ಇದ್ದಾರೆ, ಅವರೆಲ್ಲೂ ತಪ್ಪಿಸಲಿಲ್ಲ ಅಂತ ಕಾಂಗ್ರೆಸ್ನ ಅಧ್ಯಕ್ಷರು ಹೇಳಿಕೆ ಕೊಟ್ಟರು. ಕಾಂಗ್ರೆಸ್ನ ಅಧ್ಯಕ್ಷರಿಗೆ ನೈತಿಕತೆ ಇದ್ರೆ ಈ ಘಟನೆಯಲ್ಲಿ ತಪ್ಪಿತಸ್ಥ ಅಥವಾ ಆರೋಪಿ ಅಪರಾಧಿ ಪ್ರಶ್ನೆ ಅಲ್ಲ. ಪೊಲೀಸ್ ಇಲಾಖೆಯಲ್ಲಿ ಎಫ್ಐಆರ್ ಆದ ಕಾರಣಕ್ಕೋಸ್ಕರ ಇವರು ಹೇಳಬೇಕಿತ್ತು ಸಂಪತ್ ರಾಜನನ್ನ ನೀನು ಸರೆಂಡರ್ ಆಗು ಅಥವಾ ಇವರೇ ಕೊಡಬೇಕು. ಇದು ಯಾವುದು ಮಾಡದೆ ತಪ್ಪಿಸಕ್ಕೆ ಕಾರಣೀಭೂತರಾದ್ದು ಇದರ ಹಿಂದೆ ಪ್ರಭಾವ ಮಾಜಿ ಮುಖ್ಯಮಂತ್ರಿಗಳದ್ದು ಮತ್ತು ಕಾಂಗ್ರೆಸ್ನ ಅಧ್ಯಕ್ಷರದ್ದಿದೆ. ಆ ಕಾರಣಕ್ಕೋಸ್ಕರ ತಪ್ಪಿಸಿದ್ದಾರೆ ಅಂತ ಅನಿಸಿದೆ. ಇದರ ಹಿಂದೆ ಪೂರ್ತಿಯಾಗಿ ಕಾಂಗ್ರೆಸ್ನ ಕೈವಾಡ ಇದೆ. ಇವತ್ತು ಸಂಪತ್ ರಾಜನ್ನು ಬಂಧನ ಮಾಡಲೇಬೇಕು ಸರ್ಕಾರ ಮತ್ತು ಅವರನ್ನು ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಬಿಜೆಪಿ ನಾವು ಅದು ರಾಜಕಾರಣಕ್ಕೋಸ್ಕರ ಬೆಂಬಲಿಸ್ತಾ ಇದ್ದೀವಿ. ಇದರ ಹಿಂದೆ ಯಾವ ರಾಜಕಾರಣ ನಾವು ಯಾವುದೇ ಕಾರಣಕ್ಕೆ ಅಖಂಡ ಶ್ರೀನಿವಾಸ ಮೂರ್ತಿಯನ್ನು ಬಿಜೆಪಿಗೆ ತಗೊಳ್ಳೋದಿಲ್ಲ ಅಥವಾ ಈ ಕಾರಣಕ್ಕೆ ಮಾಡ್ತಾ ಇಲ್ಲ. ಒಬ್ಬ ಸಜ್ಜನ ಶಾಸಕನ ಮನೆ ಮೇಲೆ ದಾಳಿ ಮಾಡಿದ್ರೆ ಇಂತಹ ಬೆಂಕಿ ಹಾಕುವಂಥ ಘಟನೆ ರಾಜಕೀಯದಲ್ಲಿ ಸರಿಯಲ್ಲ. ಇದು ಒಂದು ಅಧಿಕಾರದ ದಾಕ್ಕೋಸ್ಕರ ಒಬ್ಬ ಶಾಸಕನ ಮೇಲೆ ದಲಿತ ಶಾಸಕನ ಮೇಲೆ ಹಲ್ಲೆ ಆಗುತ್ತೆ, ಹತ್ಯೆ ಮಾಡಲಿಕ್ಕೆ ಬರ್ತಾರೆ, ಬೆಂಕಿ ಹಾಕ್ತಾರೆ ಅಂತ ಹೇಳಿದ್ರೆ ಸಾಮಾನ್ಯ ಜನರ ಬದುಕೇನು? ಹಾಗಾಗಿ ಈ ಕಾರಣಕ್ಕೆ ಅಖಂಡ ಶ್ರೀನಿವಾಸ ಮೂರ್ತಿಗೆ ಅನ್ಯಾಯ ಆಗಿದೆ. ಅದಕ್ಕೆ ನ್ಯಾಯ ಕೊಡಿಸತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತು ಪಾರ್ಟಿ ಮತ್ತು ಸರ್ಕಾರ ಚೆನ್ನಾಗಿ ನಡೀತಾ ಇದೆ. ಪಾರ್ಟಿ ಸೀಮಿತವನ್ನು ಪಾರ್ಟಿಯ ನಿಯಮಗಳು ಮೀರಿ ಯಾರೇ ವರ್ತನೆಗಳನ್ನು ಮಾಡಬಾರದು ಮತ್ತು ಪಾರ್ಟಿಯ ಸಿದ್ಧಾಂತ ವಿಚಾರದ ಆಧಾರ